ಮಂಗಳೂರು ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದೆ. ತುಳುನಾಡಿನ ಪ್ರಕೃತಿ ರಮ್ಯ ಊರು ಸಸಿಹಿತ್ಲುವಿನಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆ ನಡೆಯಲಿದೆ. ಕರ್ನಾಟಕದ ಸಂಘರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀ ಆಂಜನೇಯ ಗುಡಿ ಮತ್ತು ವ್ಯಾಯಾಮ ಶಾಲೆಯ ನೇತೃತ್ವದಲ್ಲಿ ಡಿಸೆಂಬರ್ 22 ಮತ್ತು 23ರಂದು ಕುಸ್ತಿ ಪಂದ್ಯಾಟ ನಡೆಯಲಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಶ್ರೀ ಆಂಜನೇಯ ಗುಡಿ ಮತ್ತು ವ್ಯಾಯಾಮ ಶಾಲೆಯ ಅಧ್ಯಕ್ಷ ವಿನೋದ್ ಕುಮಾರ್ ಸಸಿಹಿತ್ಲು 2018ನೇ ಸಾಲಿನ 44ನೇ ವರ್ಷದ ತುಳುನಾಡ ಕೇಸರಿ ತುಳುಕುಮಾರ್ ಕುಸ್ತಿ ಸ್ಪರ್ಧೆಯ ಜೊತೆಗೆ 5 ವಿಭಾಗದಲ್ಲಿ ರಾಜ್ಯ ಮಟ್ಟದ ಪುರುಷರ ಕುಸ್ತಿ, ಶಾಲಾ ಬಾಲಕರ ಕುಸ್ತಿ ಸ್ಪರ್ಧೆಯೂ ನಡೆಯಲಿದೆ. ಕರ್ನಾಟಕ ಕುಸ್ತಿ ಸಂಘ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕುಸ್ತಿ ಸಂಘದ ಸಹಕಾರದೊಂದಿಗೆ ಡಿಸೆಂಬರ್ 22 ಮತ್ತು 23ರಂದು ಸಸಿಹಿತ್ಲು ಬೀಚ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಕರ್ನಾಟಕ ಕುಸ್ತಿ ಸಂಘ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕುಸ್ತಿ ಸಂಘ ಮಂಗಳೂರು ಇವರ ಸಹಕಾರದೊಂದಿಗೆ 21, 22, 23 3 ದಿನಗಳ ಕಾಲ ನಡೆಯಲಿಕ್ಕಿದೆ. 21ನೇ ತಾರೀಕಿಗೆ ಸಂಜೆ 3 ರಿಂದ 6 ಗಂಟೆಗೆ ಪುರುಷರ ಮತ್ತು ಶಾಲಾ ಬಾಲಕರ ವಿಭಾಗದ ದೇಹತೂಕವನ್ನ ಶುಗರ್ಸ್ ಮಲ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಸಲಿದ್ದೇವೆ. 22ನೇ ತಾರೀಕಿಗೆ 9 ಗಂಟೆಯಿಂದ ಸಂಜೆ 7:30 ಗಂಟೆ ತನಕ ಕುಸ್ತಿ ಸ್ಪರ್ಧೆ ನಡೆಯುತ್ತದೆ. ಈ ಮಧ್ಯೆ 10 ಗಂಟೆಯಿಂದ 11 ಗಂಟೆವರೆಗೆ ಉದ್ಘಾಟನಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. 23ರಂದು ಮುಂದುವರಿದಂತಹ ಭಾಗವಾಗಿ ಕುಸ್ತಿ ಸ್ಪರ್ಧೆಗಳು ನಡೆದು 6:30 ಗಂಟೆಗೆ ಸರಿಯಾಗಿ ಸಮಾರೋಪ ಸಮಾರಂಭ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಮಾಹಿತಿ ನೀಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕುಸ್ತಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಕುಮಾರ್, ಜಿಲ್ಲಾ ಮಟ್ಟದ ಪುರುಷರ ಮತ್ತು ಶಾಲಾ ವಿಭಾಗದ ಕುಸ್ತಿ ಸ್ಪರ್ಧೆಯ ದೇಹ ತೂಕವನ್ನು ಡಿಸೆಂಬರ್ 21ರಂದು ಸಂಜೆ 3 ರಿಂದ ಶ್ರೀನಿವಾಸ್ ಮಲ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಸಲಾಗುವುದು. ಹಲವು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು, ಎಲ್ಲಾ ವಿಭಾಗದ ಕುಸ್ತಿಪಟುಗಳಿಗೆ ನಗದು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ವರ್ಷಂಪ್ರತಿ ನಡೆಯುವಂತಹ ಈ ಒಂದು ತುಳುನಾಡ ಕೇಸರಿ, ತುಳುನಾಡ ಕುಮಾರ್, ಅದೇ ರೀತಿ ಮಾಸ್ಟರ್ ಶಿವಾಜಿ, ಅದೇ ರೀತಿ ಹೊಸದಾಗಿ ಸೇರಿಕೊಂಡಂತಹ ಮಹಿಳೆಯರ ವಿಭಾಗದ ಟೈಟಲ್ ತುಳುನಾಡ ಕುವರಿ. ಹೋದ ವರ್ಷ ತಾನೇ ನಾವು ಅದನ್ನು ಜಾರಿಗೆ ತಂದಿದ್ದೇವೆ. ಈ ವರ್ಷ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಈ ಒಂದು ಕುಸ್ತಿ ಅದ್ದೂರಿಯಿಂದ ನಡೆಯಲಿಕ್ಕಿದೆ. ಯಾಕಂದ್ರೆ ಈಗಾಗಲೇ ಅವರು ಹೇಳಿದಾಗೆ ಇಷ್ಟು ವರ್ಷ ಕೇವಲ ಜಿಲ್ಲಾ ಮಟ್ಟದ ತುಳುನಾಡ ಕೇಸರಿ ಕುಸ್ತಿ ಮಾತ್ರ ನಡೀತಾ ಇತ್ತು. ಈ ಬಾರಿ 3 ವಿಭಾಗಗಳಲ್ಲಿ ಕುಸ್ತಿ ನಡೀತಾ ಇದೆ. ಸಣ್ಣ ಮಕ್ಕಳಿಗೆ ಅವಕಾಶ ನೀಡುವ ದೃಷ್ಟಿಯಿಂದ ಶಾಲಾ ವಿಭಾಗದಲ್ಲಿ, ಅದೇ ರೀತಿ ರಾಜ್ಯ ಮಟ್ಟದ 5 ವಿಭಾಗಗಳಲ್ಲಿ ಕುಸ್ತಿ ಪಂದ್ಯಾಟ ನಡೆಯಲಿಕ್ಕಿದೆ. ಬಹಳಷ್ಟು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಸಶಿತ್ ವ್ಯಾಯಾಮ ಶಾಲೆಯ ಅಧ್ಯಕ್ಷರು, ಅದೇ ರೀತಿ ಸರ್ವ ಸದಸ್ಯರು. ಈ ಒಂದು ಕುಸ್ತಿ ಪಂದ್ಯಾಟವು ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ನಿಯಮದ ಪ್ರಕಾರ ನಡೆಯಲಿಕ್ಕಿದೆ. ರಾಜ್ಯದ ವಿವಿಧೆಡೆಯಿಂದ ತೀರ್ಪುಗಾರರ ಮಂಡಳಿಯಿಂದ ತೀರ್ಪುಗಾರರು ಬರಲಿಕ್ಕಿದ್ದಾರೆ. ಉತ್ತಮ ತೀರ್ಪುಗಾರಿಕೆಯಿಂದ ಈ ಒಂದು ಕುಸ್ತಿ ಉತ್ತಮ ರೀತಿಯಲ್ಲಿ ನಡೆಯಲಿಕ್ಕಿದೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷ ಸುರೇಶ್ ಚಂದ್ರ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕುಸ್ತಿ ಸಂಘದ ಅಧ್ಯಕ್ಷ ಪ್ರಕಾಶ್ ವಿ ಕರ್ಕೇರ, ಆಂಜನೇಯ ಗುಡಿ ಮತ್ತು ವ್ಯಾಯಾಮ ಶಾಲೆಯ ಉಪಾಧ್ಯಕ್ಷ ಸಂತೋಷ್ ಸಸಿಹಿತ್ಲು, ಕುಸ್ತಿ ಸಂಘಟನಾ ಸಮಿತಿಯ ಕಾರ್ಯದರ್ಶಿ ಶೋಭೇಂದ್ರ ಸಸಿಹಿತ್ಲು, ನೀತನ್ ಸುವರ್ಣ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.